ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದೇಹ ಚೆನ್ನಾಗಿರಬೇಕು. ಅದಕ್ಕೆ ಪೂರಕವಾದುದು ವ್ಯಾಯಾಮ. ವ್ಯಾಯಾಮದ ಜೊತೆಗೆ ಇತರ ದೈಹಿಕ ಕಸರತ್ತುಗಳನ್ನು ಕೂಡ ಅಭ್ಯಾಸ ಮಾಡಿಕೊಂಡ್ರೆ ಅದು ಆರೋಗ್ಯಕ್ಕೂ ಉತ್ತಮ, ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡೋದಕ್ಕೆ ಪೂರಕವಾಗುತ್ತೆ. ಈ ನಿಟ್ಟಿನಲ್ಲಿ ನೆರವು ನೀಡುವಂಥದ್ದು ಅಂದರೆ ಅದು ವ್ಯಾಯಾಮ ಶಾಲೆಗಳು. ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ನಿಟ್ಟಿನಲ್ಲಿ ಯುವಜನತೆಯನ್ನು ಸದೃಢವಾಗಿ ಬೆಳೆಸ್ತಾ ಬಂದಂತಹ ಅನೇಕ ವ್ಯಾಯಾಮ ಶಾಲೆಗಳು ಕರಾವಳಿಯಲ್ಲಿವೆ. ಅಂತಹ ವ್ಯಾಯಾಮ ಶಾಲೆಗಳ ಪೈಕಿ ಅಗ್ರ ಪಂಕ್ತಿಯಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯಾಯಾಮ ಶಾಲೆ ಅಂತ ಅಂದರೆ ಅದು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ, ಬೋಳಾರ, ಮಂಗಳೂರು. ಕುಸ್ತಿ, ವ್ಯಾಯಾಮ, ಪವರ್ ಲಿಫ್ಟಿಂಗ್, ವೇಟ್ ಲಿಫ್ಟಿಂಗ್ನಲ್ಲಿ ಅನೇಕ ಪ್ರತಿಭೆಗಳನ್ನು ಇದು ದೇಶಕ್ಕೆ ಪರಿಚಯಿಸಿದೆ. ಇಂತಹ ಒಂದು ವ್ಯಾಯಾಮ ಶಾಲೆಯ ಬಗ್ಗೆ ವಿಶೇಷ ಮಾಹಿತಿಯನ್ನು ನೋಡೋಣ ಈ ವಿಶೇಷ ಸಂಚಿಕೆಯಲ್ಲಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಾಧನೆಯ ಗರಡಿ. ನಾನು ಗೌತಮ್ ಶೆಟ್ಟಿ. ಕರಾವಳಿ ಭಾಗವನ್ನು ಗಮನಿಸಿದ್ರೆ ಇಲ್ಲಿ ಪ್ರಾಚೀನ ಕ್ರೀಡಾ ವಿಭಾಗಗಳಾದ ಕುಸ್ತಿ, ವೇಟ್ ಲಿಫ್ಟಿಂಗ್ ಇತ್ಯಾದಿಗಳಿಗೆ ಬಹಳಷ್ಟು ಪ್ರಾಧಾನ್ಯತೆ ಇರುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಇದಕ್ಕೆ ನಿದರ್ಶನಗಳು ಅಂದ್ರೆ ಕರಾವಳಿ ತೀರದುದ್ದಕ್ಕೂ ನಮಗೆ ಕಾಣಸಿಗುವಂತಹ ವ್ಯಾಯಾಮ ಶಾಲೆಗಳು. ಇಂತಹ ಒಂದು ಪ್ರಮುಖವಾದ ಕರಾವಳಿಗೆ ಅನೇಕ ಪ್ರತಿಭೆಗಳನ್ನ ಕೊಡುಗೆಯಾಗಿ ನೀಡಿದ ಒಂದು ವ್ಯಾಯಾಮ ಶಾಲೆ ಅಂದ್ರೆ ಅದು ಮಂಗಳೂರು ಬೋಳಾರದಲ್ಲಿರುವ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ. 1938ರಲ್ಲಿ ಸ್ಥಾಪನೆಗೊಂಡು ಕುಸ್ತಿಯು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ವೇಳೆ ಅನೇಕ ಪೈಲ್ವಾನ್ಗಳನ್ನು ಇದು ಕೊಡುಗೆಯಾಗಿ ನೀಡಿದಂತಹ ವ್ಯಾಯಾಮ ಶಾಲೆ. ಇದೀಗ ವೇಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್ನಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಆರೋಗ್ಯವೇ ಭಾಗ್ಯ ಎನ್ನುವ ಮಾತೊಂದನ್ನ ನಾವೆಲ್ಲರೂ ಗಮನಿಸಿರಬಹುದು. ಆರೋಗ್ಯ ಇದ್ರೆ ಜೀವನದಲ್ಲಿ ಏನನ್ನು ಬೇಕಿದ್ರೂ ಸಾಧಿಸಬಹುದು ಅನ್ನೋದು ಕೂಡ ಎಲ್ಲರ ಅಭಿಪ್ರಾಯ. ವ್ಯಾಯಾಮ ಮಾಡುವುದರಿಂದ ಅದು ಆರೋಗ್ಯಕಾರಿ ಮತ್ತು ನಮ್ಮನ್ನ ಉಲ್ಲಾಸದಿಂದ ಇರುವಂತೆ ಮಾಡುತ್ತದೆ. ಹಿಂದಿನ ಕಾಲದಲ್ಲಿ ಜನರು ಸೂರ್ಯ ಮೂಡುವುದಕ್ಕಿಂತ ಮೊದಲೇ ಎದ್ದು ಕೆಲವು ದೈಹಿಕ ವ್ಯಾಯಾಮ ಅಥವಾ ಕೆಲಸ ಮಾಡುತ್ತಿದ್ರು. ವೇದ ಮತ್ತು ಪುರಾಣಗಳಲ್ಲಿ ಮುಂಚಾನೆ ಎದ್ದು ಯೋಗ ಮಾಡಬೇಕೆಂದು ಉಲ್ಲೇಖಿಸಲಾಗಿದೆ. ಆದರೆ ಈಗ ಕಾಲ ಬದಲಾಗಿದೆ. ಆಧುನಿಕತೆಯ ಭರಾಟೆಯ ಓಟದಲ್ಲಿ ಯಾವುದಕ್ಕೂ ಸಮಯವಿಲ್ಲ ಎನ್ನುವುದು ಈಗಿನ ಯುವ ಪೀಳಿಗೆಯ ಬಾಯಲ್ಲಿ ಸದಾ ಕೇಳಿಬರುವ ಮಾತು. ಹೀಗೆ ನಮ್ಮನ್ನ ವ್ಯಾಯಾಮಕ್ಕೆ ಪ್ರೇರೇಪಿಸುವುದು ಮತ್ತು ನಿಯಮಿತವಾಗಿ ನಾವು ವ್ಯಾಯಾಮದಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಣೆಯನ್ನ ನೀಡುವುದು ವ್ಯಾಯಾಮ ಶಾಲೆಗಳು. ಈ ಹಿಂದಿನ ಕಾಲದಿಂದಲೂ ಅನೇಕ ವ್ಯಾಯಾಮ ಶಾಲೆಗಳು ಕರಾವಳಿಯಲ್ಲಿ ಯುವ ಸಮೂಹವನ್ನ ತಯಾರು ಮಾಡುವಂತಹ ಕೆಲಸವನ್ನ ಮಾಡಿಕೊಂಡು ಬಂದಿವೆ. ಅಂತಹ ಒಂದು ವ್ಯಾಯಾಮ ಶಾಲೆಗಳ ಪೈಕಿ ಅಗ್ರ ಪಂಕ್ತಿಯಲ್ಲಿ ಗುರುತಿಸಿಕೊಳ್ಳುವುದು ಎಂದರೆ ಅದು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ. ಮಂಗಳೂರಿನ ಬೋಳಾರದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾರ್ಯಾಚರಿಸಿಕೊಂಡು ಬರುತ್ತಿರುವ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯು ಕ್ರೀಡಾ ಜಗತ್ತಿಗೆ ಅನೇಕ ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡುತ್ತಾ ಬಂದಿದೆ. ಒಂದು ಗೋದ ಮಲ್ಲ ಆಡು ಒಂದು ಮಾತ ಮೇಟ್ಲೆ ಪಾರ್ಟೇಷನ್ ಮಲ್ತು ವ್ಯಾಯಾಮ ಒಂದು ಲಿಫ್ಟಿಂಗ್ ಮಾತ ಕಲ್ತೇನೆ. ಆ ಟೈಮ್ ಹಾಕನಿಟ್ಟು ಮುಗ್ದರು ಬಕ್ಕ ಒಂಜಿ ಎಲ್ಲೆಲ್ಲೆ ವಸ್ತು ಮರ ತೆತ್ತಂಡು ಐಟ್ ಪಕ್ಕ ಜನ್ರೇಷನ್ ಒಂದಂತ ಲಿಫ್ಟಿಂಗಿದ ಸಾಮಾನು ಮಾತ ಕಂತದ್ದು, ಐಟ್ ಪಕ್ಕ ಲಿಫ್ಟಿಂಗ್ ಮಾತ ಮಲ್ತದ್ದು. ಕೆಲವು ಜವನಿಯರು ಇಂಟರ್ನ್ಯಾಷನಲ್ ಪ್ರಗತಿಗಳ ಪೋಯರು. ನೆಕ್ಸ್ಟ್ ಎಂಗಳು ಕುಸ್ತಿಗಿಡು ತುಳುನಾಡು ಕೇಸರಿ ಕುಸ್ತಿ ಅಂಡು ಐಟೆ ಅಂಗಡ ಶಾಲೆದಾರು ಒಂದು ಭುಜಂಗ್ ಬೌಲರ್ 3 ವರ್ಷ ಹ್ಯಾಟ್ರಿಕ್ ಹಾಕಿದ್ದು. ಶ್ರೀನಿವಾಸ್ ಬೌಲರ್ ಒಂದು ತುಳುಕುಮಾರ ಆದ ಯಾರು ಸೌತ್ ಕೆನರಾ ಬೆಸ್ಟ್ ಪೈಲ್ವಾನ್ ರಡ್ಡು ಸರಿ ರನ್ನರ್ ಸಫ್ ತುಳು ಕೇಸರಿ ಪ್ರಶಸ್ತಿ ಪಡೆದ. ಐದು ಪಕ್ಕ ಎಂಗಳು ನಾನು ಹೇಮ್ದಿದ್ದು ಇನ್ನು ಗೋದನ್ ಮಲ್ಲ ಮಲ್ಪಡು ಒಂದು ಎನ್ನ ಅಧ್ಯಕ್ಷ ಸ್ಥಾನೋಡು 1973 ನಾನು ಈ ಬೃಹತ್ತವಾದ ಒಂದು ಕಟ್ಟೋನನ್ನು ಕಟ್ಟಿಯ. ಬೋಳಾರದಲ್ಲಿ ಈಗ ವ್ಯವಸ್ಥಿತವಾಗಿ ತಲೆ ಎತ್ತಿರುವ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯು ಸ್ಥಾಪನೆಯಾದದ್ದು 1938ರಲ್ಲಿ. ಇದರ ಸ್ಥಾಪನೆಯ ಉದ್ದೇಶ ಸ್ವಾತಂತ್ರ್ಯ ಹೋರಾಟ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪರವಾದ ಹೋರಾಟಕ್ಕೆ ಒಂದು ಉತ್ತಮ ಸಂಘಟನೆಯಾಗಬೇಕು. ಬ್ರಿಟಿಷರ ವಿರುದ್ಧ ಸಂಘಟಿತ ಹೋರಾಟ ನಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಸಮಾನ ಮನಸ್ಕ ಯುವಕರು ಚಿಂತನೆಯನ್ನ ಮಾಡಿದ್ರು.
ಅದರ ಫಲವಾಗಿ ಎಲ್ಲಾ ಜಾತಿ ಧರ್ಮದ ಜನರನ್ನ ಒಟ್ಟು ಸೇರಿಸಿಕೊಂಡು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯನ್ನ ಸ್ಥಾಪಿಸಿದ್ರು. ಅದರಲ್ಲಿ ಪ್ರಥಮವಾಗಿ ಗುರುಗಳಾಗಿ ಉಳ್ಳಾಲ ಆನಂದಪ್ಪ ಕಾಂಚನ್ ಅವರನ್ನ ನೇಮಿಸಲಾಯಿತು. ಅವರನ್ನ ಉಳ್ಳಾಲದಿಂದ ದೋಣಿಯ ಮೂಲಕ ಕರೆದುಕೊಂಡು ಬಂದು ಅವರಿಂದ ತರಬೇತಿಯನ್ನ ಪಡೆಯುತ್ತಿದ್ರು. ಈ ಪೈಕಿ ಹಿರಿಯ ಸದಸ್ಯರು ಎಂದರೆ ಮುತ್ತಯ್ಯ ಕಾಂಚನ್, ಪದ್ಮ ಕರ್ಕೇರ ಇವರ ಒಂದು ಪ್ರಯತ್ನದ ಮೂಲಕ ಇಲ್ಲಿ ವ್ಯಾಯಾಮ ನಡೆಯುತ್ತಿತ್ತು. ಆ ಸಮಯದಲ್ಲಿ ತುಂಬಾ ಮಂದಿ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುತ್ತಿದ್ರು. ಆಗ ಬಹಳ ಸಣ್ಣದಾದ ಅಖಾಡವಿತ್ತು. ಮಣ್ಣಿನ ಅಖಾಡದಲ್ಲಿ ಕುಸ್ತಿಯನ್ನ ಮಾಡುತ್ತಿದ್ರು. 4-5 ಗಂಟೆಗಳ ಕಾಲ ತರಬೇತಿಯನ್ನ ಪಡೆಯುತ್ತಿದ್ರು. ಗುರುಗಳು ಕೂಡ ತಮ್ಮದೇ ಖರ್ಚಿನಲ್ಲಿ ಬಾದಾಮ್ ನೀರು ಇತ್ಯಾದಿಗಳನ್ನ ತಂದು ನೀಡುತ್ತಿದ್ರು. ಹಿಂದೆ ಜಾತಿ ಭೇದವಿಲ್ಲದೆ ಎಲ್ಲರೂ ಕುಸ್ತಿಯನ್ನ ಆಡುತ್ತಿದ್ರು. ಪೈಲ್ವಾನ್ ನಾರಾಯಣ್ ಕರ್ಕೇರ ಅವರು ಅತ್ಯುತ್ತಮ ಪಟುವಾಗಿದ್ದು ಜಿಲ್ಲೆಯಲ್ಲಿ ಉತ್ತಮ ಪೈಲ್ವಾನ್ ಆಗಿ ಗುರುತಿಸಿಕೊಂಡಿದ್ರು. ಅವರ ಬಳಿಕದ ಜನರೇಷನ್ನಲ್ಲಿ ದೇವದಾಸ್ ಕರ್ಕೇರ ಅವರು ಆ ಸಮಯದಲ್ಲಿ ಒಂದು ಸಣ್ಣ ಮಣ್ಣಿನ ಅಖಾಡದಲ್ಲಿ ಮಾರುತಿಯ ವಿಗ್ರಹ ನೆಟ್ಟು ಒಬ್ಬರೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡುತ್ತಿದ್ರು. ಬಳಿಕ ಶಿಷ್ಯವರ್ಗವನ್ನ ಸೇರಿಸಿಕೊಂಡು ಒಟ್ಟು 60ರಿಂದ 65 ಮಂದಿ ಸೇರಿಕೊಂಡ್ರು. ಎಲ್ಲರೂ ಸೇರಿಕೊಂಡು ಈ ವ್ಯಾಯಾಮ ಶಾಲೆಯನ್ನ ವಿಸ್ತರಿಸಬೇಕು ಎಂದು ಯೋಜಿಸಿಕೊಂಡು ಪಾರ್ಟಿಷನ್ಗಳನ್ನ ಮಾಡಿದ್ರು. ಆ ಸಮಯದಲ್ಲಿ ಅವರ ಬಳಿ ಎಲ್ಲವೂ ಮರದ ವಸ್ತುಗಳಿದ್ದವು. ಬಳಿಕ ಲಿಫ್ಟಿಂಗ್ನ ಸಾಮಗ್ರಿಗಳನ್ನ ಸ್ವಲ್ಪವೇ ಸ್ವಲ್ಪ ತಂದು ಕೆಲವು ಪಟುಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬೆಳೆದರು. ಬಳಿಕ ತುಳುನಾಡು ಕೇಸರಿ ಕುಸ್ತಿ ನಡೆಯಿತು. ಅದರಲ್ಲಿ ವೀರಮಾರುತಿ ವ್ಯಾಯಾಮ ಶಾಲೆಯ ಭುಜಂಗ ಬೋಳಾರ್ ಅವರು 3 ವರ್ಷ ಹ್ಯಾಟ್ರಿಕ್ ಪ್ರಶಸ್ತಿಯನ್ನ ಗೆದ್ದುಕೊಂಡ್ರು. ಶ್ರೀನಿವಾಸ್ ಬೋಳಾರ್ ತುಳುಕುಮಾರ ಅವಾರ್ಡ್ ಗೆದ್ದುಕೊಂಡ್ರು. ನಾರಾಯಣ್ ಬೋಳಾರ್ ಅವರು ಸೌತ್ ಕೆನರಾ ಬೆಸ್ಟ್ ಪೈಲ್ವಾನ್ ಎನ್ನುವ ಪ್ರಶಸ್ತಿಯ ಜೊತೆಗೆ 2 ಬಾರಿ ರನ್ನರ್ ಆಫ್ ತುಳು ಕೇಸರಿ ಪ್ರಶಸ್ತಿಯನ್ನ ಗೆದ್ದುಕೊಂಡ್ರು. ಬಳಿಕ ಇದನ್ನೇ ನಾವು ದೊಡ್ಡದಾಗಿಸಬೇಕು ಎಂದು ಗುರಿಯಿಟ್ಟು ಮುಂದುವರೆದರು. ಅದರ ಫಲವಾಗಿ ವ್ಯಾಯಾಮ ಶಾಲೆಯು ಬೆಳೆಯುತ್ತಾ ಬಂತು. ನ್ಯೂ ಬ್ಲೂ ಚಾಂಪಿಯನ್ಶಿಪ್ 66 kg ಟೈಟ್ಲ್ ಹಾಕಿದೆ. ಒಂದೇ ವರ್ಷ ಆತೀನಿ. ಐದು ಬಕ್ಕ 72 ತುಳುನಾಡ ಕೇಸರಿ ಅಂದ್ ಮ್ಯಾಂಗ್ಳೂರು ಆಂಡು ಐದು ಟೆಂಕುಲು 3 ವರ್ಷ ನಾನು ಹ್ಯಾಟ್ರಿಕ್ ಹಾಕಿದೆ. 2 ಸೋತುದಿಜ್ಜಿ ವೀರಮಾರುತಿ ವ್ಯಾಯಾಮ ಶಾಲೆ. నేను ನಮ್ಮ ಬೌಲರ ಉಸ್ತಾದ್ ನಾರಾಯಣ್ ಕರ್ಕೇರು ಸ್ಥಾಪನೆ ಮಾಡ್ತಿನಾರು. ಅಂಚೆನೆ 6 ಎಂಕ್ಲಿಗೆ ತರಬೇತಿ ಕೊರಂತೇರು. ಅಂಚೆನೆ ಉಳ್ಳಾಲದ ಆನಂದಪ್ಪ ಕಾಂಚನ್ 6 ಮಲ್ಲ ಉಸ್ತಾದ್ 6 ಇಡೆಗೆ ಬರ್ತದು ಎಂಕ್ಲಿಗೆ ತರಬೇತಿ ಮತ್ತು ಕೊರಂತೇರು. ಅಂಚೆನೆ ಅಕ್ಲೇರ್ದು ಎಂಕ್ಲ ದೇದಾಸ್ ಕರ್ಕೆ ತರಬೇತಿ ಒಂದದು ಎಂಕ್ಲಿನ ಮಾತ ಈ ಕುಸ್ತಿಗೂ ತಯಾರು ಮಾತ ಮಲ್ತೇರು. ಅಂಚ ನಮ್ಮ ಮ್ಯಾಂಗ್ಳೂರದ ತುಳುನಾಡು ಕೇಸರಿ ಕುಸ್ತಿಡು ಎಂಕ್ಲು 3 ಸರ್ತಿ ಹ್ಯಾಟ್ರಿಕ್ ಮಲ್ತದ. ಅಂಚನೆ ಚಾಂಪಿಯನ್ಶಿಪ್ ಮಾತ ಎಂಕ್ಲ ವೀರಮಾರುತಿ ವ್ಯಾಯಾಮ ಶಾಲೆಗೆ ತೆಗೆದುಂಡು. ಐದು ಪಕ್ಕ ತುಳು ಕುಮಾರ್ಲ ಎಂಕ್ಲ ಶ್ರೀನಿವಾಸ್ ಬೋಳಾರ್ ಬಂದಿರ್ತಾರೆ. ಅರ್ಲ ಒಳ್ಳೆಯರ ಮೂಲೆ ಅರೆಗೆ ತೆಗೆದಿಟ್ಟು ಮೆಂಬರ್ ಆಯ್ನ ಟೈಮ್ 78 ಮೆಂಬರ್ ಆಯ್ತು ಈ ಜಿಮ್ಗೆ. ಅವಾಗ ಈ ಕುಸ್ತಿ ತುಳುನಾಡ ಕೇಸರಿ ತುಳುನಾಡ ಕುಮಾರ್ ಕುಸ್ತಿ 2 ಸಾರಿ ಭಾಗವಹಿಸಿದೆ. 2 ವರ್ಷ ಭಾಗವಹಿಸಿದೆ. ಐಟು ಪ್ಲೇಸ್ ಇದ್ದಾನೆ. ಅಂಚ ನೆಕ್ಸ್ಟ್ ಪವರ್ ಲಿಫ್ಟಿಂಗ್ ಪ್ರಾಕ್ಟೀಸ್ ಮಾಡ್ತದ್ದು. ಮೂಲ ಪವರ್ ಲಿಫ್ಟಿಂಗ್ ಸ್ಟೇಟ್ ಲೆವೆಲ್ ವಿನ್ ಆದ ನ್ಯಾಷನಲ್ ಕಲ್ಕತ್ತೋಡು ಆಯ್ನೇಟ್ ಗೋಲ್ಡ್ ಮೆಡಲ್. ಅಂಚೆನೆ ಡೆಡ್ ಲಿಫ್ಟ್ ನ್ಯಾಷನಲ್ ರೆಕಾರ್ಡ್ ಮಾಡ್ತಿದ್ದೆ. ಅವು 1980. ಐದು ಪಕ್ಕ ಅವೇ 81ನೇ ಸೈಡ್ ರಾಜ್ಯೋತ್ಸವ ಸ್ಟೇಟ್ ಅವಾರ್ಡ್ ಪ್ರಶಸ್ತಿ ಶ್ರೀಮಂತ್ ಗುಂಡೂರಾವ್ ಮಿನಿಸ್ಟರ್ 6ನೇ ಕೈಟ್ದೆ ತಂದುತ್ತೆ. ಅಂಚೆನೆ 5 ಪಕ್ಕ ಬಾಡಿ ಬಿಲ್ಡಿಂಗ್ ಮಿಸ್ಟರ್ ದಕ್ಷಿಣ ಕನ್ನಡ ಕುದ್ರೋಳಿ ಗೋಕರ್ಣ ಟೆಂಪಲ್ ಡೈನೇಟ್ ಮಿಸ್ಟರ್ ದಕ್ಷಿಣ ಕನ್ನಡ ಟೈಟಲ್. ಸ್ವಾತಂತ್ರ್ಯ ಪೂರ್ವದಿಂದಲೇ ಅನೇಕ ಕ್ರೀಡಾ ಪ್ರತಿಭೆಗಳನ್ನು ರೂಪಿಸಿ ಕೊಡುಗೆಯಾಗಿ ನೀಡುತ್ತಾ ಬಂದಂತಹ ವೀರಮಾರುತಿ ವ್ಯಾಯಾಮ ಶಾಲೆಯು ಅನೇಕ ಪ್ರತಿಭೆಗಳನ್ನು ಈಗಾಗಲೇ ಲೋಕಮುಖಕ್ಕೆ ಪರಿಚಯಿಸಿದೆ. ಇದರ ಫಲವಾಗಿ ಉತ್ಸಾಹಿ ಯುವಕರೆಲ್ಲರೂ ಕೂಡ ಸೇರಿಕೊಂಡು ವ್ಯಾಯಾಮ ಶಾಲೆಯನ್ನು ವಿಸ್ತರಿಸೋದಕ್ಕೆ ಪಣ ತೊಟ್ಟರು. ಅದರ ಫಲವಾಗಿ 1979ರಲ್ಲಿ ವಿಸ್ತೃತವಾದ ಒಂದು ಕಟ್ಟಡ ನಿರ್ಮಾಣಗೊಂಡಿತು. ಅದುವೇ ನಾವು ಈಗ ಕಾಣ್ತಾ ಇರುವಂತಹ ವ್ಯಾಯಾಮ ಶಾಲೆ.
1938ರಲ್ಲಿ ಆರಂಭಗೊಂಡ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯು ಅನೇಕ ಪ್ರತಿಭೆಗಳನ್ನು ಲೋಕಮುಖಕ್ಕೆ ಪರಿಚಯಿಸಿದ. ಆದರೆ ಆ ಸಮಯದಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳ ಕೊರತೆ ಇತ್ತು. ಆ ಸಮಯದಲ್ಲಿ ಜನರೆಲ್ಲರೂ ಸೇರಿಕೊಂಡು ಆರ್ಥಿಕ ನೆರವಿಗಾಗಿ 2 ಅವಧಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿದ್ರು. ಅದೆಲ್ಲದರ ನೆರವಿನಿಂದ 1980ರಲ್ಲಿ ಈಗ ಇರುವ ವ್ಯಾಯಾಮ ಶಾಲೆಯನ್ನ ಉದ್ಘಾಟನೆ ಮಾಡಲಾಯಿತು. 1980ರ ಮೇ 6ರಂದು ಅಂದಿನ ಸಂಸದರಾಗಿದ್ದ ಬಿ ಜನಾರ್ದನ ಪೂಜಾರಿಯವರು ಇದನ್ನ ಉದ್ಘಾಟಿಸಿದ್ರು. ಇದು ಮಣ್ಣಿನ ಅಖಾಡವನ್ನ ಹೊಂದಿದ್ದಾಗ ಸಾಕಷ್ಟು ಮಣ್ಣಿನ ಕುಸ್ತಿಯನ್ನ ಮಾಡಿದ್ದೆವು. ನಮ್ಮ ವ್ಯಾಯಾಮ ಶಾಲೆಗೆ ತುಳು ಕೇಸರಿ, ತುಳು ಕುಮಾರ್ ಸಹಿತ ಟೀಮ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಳನ್ನ ನಾವು ಗೆದ್ದುಕೊಂಡಿದ್ದೆವು. ಪ್ರತಿ ಗುರುವಾರವೂ ಪೂಜೆಯನ್ನ ಮಾಡುತ್ತಿದ್ದೆವು. ಬೇಕಿದ್ದಷ್ಟು ವರ್ಷಗಳಿಗೊಮ್ಮೆ ಎಳ್ಳೆಣ್ಣೆ ಮಣ್ಣನ್ನ ಬದಲಾಯಿಸಿ ಪೂಜೆಯನ್ನ ಮಾಡುತ್ತಿದ್ದೆವು. ಇದೀಗ ಸಮಯಕ್ಕೆ ತಕ್ಕಂತೆ ಬದಲಾಗ್ತಿದೆ. ಇದೀಗ ಪವರ್ ಲಿಫ್ಟಿಂಗ್, ವೈಟ್ ಲಿಫ್ಟಿಂಗ್ಗಳಿಗೆ ಪ್ರಾಧಾನ್ಯತೆಯನ್ನ ನೀಡಲಾಗ್ತಾ ಇದೆ. ಚೌತಿಯ ಸಂದರ್ಭದಲ್ಲಿ, ನವರಾತ್ರಿಯ ಸಂದರ್ಭದಲ್ಲಿ, ಜೊತೆಗೆ ಪ್ರತಿ ವರ್ಷ ಮೇ 18ರಂದು ಪ್ರತಿಷ್ಠಾ ದಿನಗಳ ಸಂದರ್ಭದಲ್ಲಿ ವಿಶೇಷ ಪೂಜಾ ಮಹೋತ್ಸವವು ನಡೆಯುತ್ತಾ ಬರುತ್ತದೆ ಎನ್ನುವುದು ವ್ಯಾಯಾಮ ಶಾಲೆಯ ಹಿರಿಯ ಸದಸ್ಯರು ಹೇಳುವ ಮಾತುಗಳು. ಈ ವ್ಯಾಯಾಮ ಶಾಲೆ ಮಣ್ಣದ ಗೋದಪ್ಪನಾಗ ಮಸ್ತ್ ಮಣ್ಣು ಎಂಗಳು ಕುಸ್ತಿ ಮಾತ ಮಲ್ತೊಂತ ಈತ ಬಂದು ಮಸ್ತ್ ಎಂಗಳಿಗೆ ವ್ಯಾಯಾಮ ಶಾಲೆಗೆ ತುಳುಕೇಸರಿ, ಬೆಸ್ಟರ್, ತುಳು ಕುಮಾರ್, ಕಮ್ಮುಜಿ ತುಳು ಟೀಮ್ ಚಾಂಪಿಯನ್ಶಿಪ್ ಬಕ್ಕ ಹೆಂಗನ ಕ್ರಮಬದ್ಧ ಮಣ್ಣು ಎಂಚ ಮಣ್ಣಾಗ ಪ್ರತಿ ದಿನಲ ಪ್ರತಿ ಗುರುವಾರ ಲೈಕ್ ಪೂಜೆ ಮಾಡ್ತಂದಿಲ್ಲ ಮಣ್ಣು ಅದಕ್ಕೆ ಬೋಡಿತ್ತಿನ ತೋರ್ಸೋರ ಎಣ್ಣೆದೆಣ್ಣೆ ಅಂತೀನಿ ಮಣ್ಣು ಅಂತ ಚೇಂಜ್ ಮಾಡ್ತದ್ದು ಏಪನಿಗೆ ಆ ಟೈಮ್ ಮಣ್ಣು ಡೇಕು ಬಂತೀನಿ. ವ್ಯಾಯಾಮ ಶಾಲೆಡು ಎಂಗಳು ವರ್ಷಕ್ಕೆ ಒಂದು 3 ಪವಿತ್ರವಾಯಿನ ಪೂಜೆ ಪ್ರತಿ ಗುರುವಾರಲ 8 ಗಂಟೆಗೆ ಪೂಜೆ ಮಾಡ್ಕೊ ಅಂಡ 3 ಪವಿತ್ರವಾದ ಗುರು ಒಂದು ಚೌತಿಗೆ ಒಂದು ವಿಘ್ನೇಶ್ವರನ ಪೂಜೆ, ನವಮಿಗೊಂದು ಆ ಮಾಶಕ್ತಿನ ಪೂಜೆ ಬಕ್ಕೊಂಜಿ ಹೆಂಗನ ಪ್ರತಿಷ್ಠೆ ದಿನ ಮಾರುತಿನ ದುಂಬು ಪಟ ಎತ್ತು ಲೈಟ್ ಪಕ್ಕ 1989 ಮೂರ್ತಿ ಮಲ್ತ ಇಟ್ಟು ಪಕ್ಕ ಹಿಂಗೆ ಪ್ರತಿಷ್ಠೆ ದಿನ ಒಂದು ಮೇ 18 ತಾರೀಕಿಗೆ ಯಾಪಲ ಪ್ರತಿ ವರ್ಷ ಎಲ್ಲ ಮಲ್ತೊಂದಿಲ್ಲ ಈ ಪೂಜೆ ಹೆಂಗನ ಪವಿತ್ರವಾಯಿನ ಪೂಜೆ ಈ ಹೋದವರು. ಸರಿಸುಮಾರು 7 ದಶಕಗಳಿಂದ ಕುಸ್ತಿ ಸಹಿತ ವಿವಿಧ ದೈಹಿಕ ಕಸರತ್ತುಗಳ ತರಬೇತಿಯನ್ನ ನೀಡ್ತಾ ಬಂದ ಬೋಳಾರದ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯು ನಡೆದು ಬಂದ ಹಾದಿಯ ಬಗ್ಗೆ ಗಮನಿಸಿದೆವು. ಇದೀಗ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಗಳನ್ನು ಬೆಳೆಸುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ, ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಬೋಳಾರದ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯು ಅನೇಕ ದಿಗ್ಗಜರನ್ನ ಕುಸ್ತಿ ಕ್ಷೇತ್ರಕ್ಕೆ ಕೊಡುಗೆಯನ್ನಾಗಿ ನೀಡಿದೆ. ಇದೀಗ ಈ ವ್ಯಾಯಾಮ ಶಾಲೆಯು ವೈಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್ ಇತ್ಯಾದಿ ತರಬೇತಿಗಳನ್ನು ಕೂಡ ಸುಸಜ್ಜಿತವಾಗಿ ಕೊಡುವ ಮೂಲಕ ಇಂದಿನ ಯುವ ಪೀಳಿಗೆಗೆ ಒಂದು ಅದ್ಭುತ ಕೊಡುಗೆಯಾಗಿದೆ. ಹಾಗಿದ್ರೆ ಈಗ ಏನೆಲ್ಲ ತರಬೇತಿಗಳು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಜೀವನ ಎಂದರೇನು, ಶಿಸ್ತು ಎಂದರೇನು ಎನ್ನುವುದನ್ನ ವ್ಯಾಯಾಮ ಶಾಲೆಗಳು ಕಲಿಸಿಕೊಡುತ್ತವೆ. ಈ ವ್ಯಾಯಾಮ ಎನ್ನುವುದು ಒಂದು ನೆಲ್ಲಿಕಾಯಿ ಇದ್ದಂತೆ. ನೆಲ್ಲಿಕಾಯಿಯು ಆರಂಭದಲ್ಲಿ ತಿನ್ನುವಾಗ ಕಹಿಯಾದಂತೆ ಅನುಭವವಾಗ್ತದೆ. ಅಂತೆಯೇ ಮೊದಲಿಗೆ ವ್ಯಾಯಾಮ ಎನ್ನುವುದು ಕಷ್ಟವಾಗಿ ತೋರುತ್ತದೆ. ಆದರೆ ಬಳಿಕ ಅದರಲ್ಲಿ ಎಷ್ಟು ಸುಖ ಸಿಗುತ್ತದೆ ಎನ್ನುವುದನ್ನ ಬಳಿಕ ನಾವು ಅರಿತುಕೊಳ್ಳಬಹುದು. ಆದರೆ ಇಂದು ತರಬೇತಿಯ ಕೊರತೆ, ಸೂಕ್ತ ಸೌಕರ್ಯಗಳ ಅಭಾವದಿಂದ ಕ್ರೀಡಾ ಕ್ಷೇತ್ರ, ದೈಹಿಕ ಕಸರತ್ತುಗಳಂತಹ ವಿಚಾರಗಳಿಂದ ಯುವ ಪೀಳಿಗೆ ದೂರ ಸರಿಯುತ್ತಿದೆ. ಇದನ್ನ ಮನಕಂಡಿರುವ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಪ್ರಮುಖರು ಮುಂದಿನ ಪೀಳಿಗೆಗೆ ಈ ವ್ಯಾಯಾಮ ಶಾಲೆಯನ್ನ ಒಂದು ಕೊಡುಗೆಯನ್ನಾಗಿ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಇಂದಿನ ಆಧುನಿಕ ಯುಗದ ವಿಚಾರಗಳಲ್ಲಿ ತರಬೇತಿಯನ್ನ ನೀಡುತ್ತಿದ್ದಾರೆ. ಪವರ್ ಲಿಫ್ಟಿಂಗ್, ವೇಟ್ ಲಿಫ್ಟಿಂಗ್ ಇವುಗಳನ್ನು ಕೂಡ ಅಳವಡಿಸಲಾಗಿದೆ. ಅಂತಾರಾಷ್ಟ್ರೀಯ ಲಿಫ್ಟರ್ ಯಾದವ ಸುವರ್ಣ ಅವರ ಮೂಲಕ ಯುವ ಜನತೆಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ಇಂದು ಕುಸ್ತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭೆಗಳು ರಾಜ್ಯ ಮಟ್ಟವನ್ನ ಪ್ರತಿನಿಧಿಸುವುದು ಕಷ್ಟ ಸಾಧ್ಯ. ಆದರೆ ಪವರ್ ಲಿಫ್ಟಿಂಗ್ ಅಥವಾ ಬಾಡಿ ಬಿಲ್ಡಿಂಗ್ನಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯದಲ್ಲಿ ಭಾಗವಹಿಸಲು ಸಾಧ್ಯ. ಆದರೆ ಯಾದವ ಸುವರ್ಣ ಅವರ ಮೂಲಕ ಪವರ್ ಲಿಫ್ಟಿಂಗ್, ವೇಟ್ ಲಿಫ್ಟಿಂಗ್ಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ.
ಕುಸ್ತಿ ಮನ್ಪಡಾಂಡ ಅಪ್ಪ ಎಂಕ್ಲೆಗ್ ಒಂಜಿ ದಂಡ ಬೈಟಕ್ಕೆ ಬಂದ್ಪಿನ ಒಂಜಿ ವ್ಯವಸ್ಥೆ ಇತ್ತು ಐನ್ ದೆತ್ತದೆ ಎಂಕುಲು ದಂಡ ಬೈಟಕ್ಕೆ ದೆತ್ತದೆ ಎಂಕುಲು ಕುಸ್ತಿ ಮನ್ಪೋಡು ಅಪ್ಪುರ್ತು ಎಡ್ಡೆ ತರಬೇತಿ ಮತ್ತೆ ಇತ್ತೇನೆ ಎಂಕ್ಲು ದೇವದಾಸ್ ಕರ್ಕೇರ್ ವೈಕ್ಲ ಬುಡೋಂದು ಜನ ಎಂಕ್ಲೇನು ಇದೇ ಪೇರ ಒಪ್ಪರಾಳು ಒಂಜಿ ಬೈಯಾಗ ಬತ್ತನ ಮಧ್ಯಾಹ್ನ 3 ಗಂಟೆ ಬತ್ತನ ಒಂಜಿ ಬೈಯಾಗ 5-4 ಗಂಟೆಗೆ ಗೊಬ್ಬುದು ಇದೇ ಬಪ್ಪಿನ ಅಂಚೆನೆ ಆರ್ಲ ಒಂಜಿ ಇಲ್ದಾಡು ಆರ್ನ ಸ್ವಂತ ಖರ್ಚೆಡೆ ಒಂಜಿ ಬಾದಾಮ್ದ ಒಂಜಿ ನೀರು ಆವಡು ಅಂಚಿನ ಮಾತಕ್ಕಂಥದ್ದು ಎಂಕ್ಲೆಗೆ ಒಂಜಿ ಜವಣೆರೆಗೆ ಸಪೋರ್ಟ್ ಮಂತೊಂತೇರು ಅಪ್ಪುರ್ತಗೂ ಮನ್ನದಾಗೋದೆ ಸುಮಾರು ಜನ ಇತ್ತೇರು ಮಲ್ಪ ಒಂಜಿ ಜಾತಿ ಪದ್ಧತಿದಾಲೆ ಜನ ಕ್ರಿಶ್ಚಿಯನ್ದಾಗಲು ಗೊಬ್ಬರು ಅಂಚೆನೆ ಮುಸ್ಲಿಮ್ದಾಗಲ ಬತ್ತ ಗೊಬ್ಬ ಅಂತೇರು ಎಂಗ್ಲೊಟ್ಟಿಗೆ ದೇವರೇ ಕೈ ಮುಗಿಯೋ ಅಂತೇರು ಅಂಚೆನೆ 1972 ಈ ತುಳುನಾಡು ಕೇಸರಿ ತುಳುನಾಡು ಕುಮಾರ ಒಂಜಿ ಕುಸ್ತಿ ಸ್ಪರ್ಧೆ ದಕ್ಷಿಣ ಕನ್ನಡ ಲೆವೆಲ್ ಶುರುವಾಂಡ್ ಐಟ್ಲ ಏನು 56 kg ಭಾಗವಹಿಸಿದೆ ಬಕ್ಕ ಒಂಜಿ 80 kg ಭಾಗವಹಿಸೋದು ತುಳುನಾಡು ಕುಮಾರ ಟೈಟ್ಲ್ ಐದು ದುಂಬು ಎಂಕಲ್ನ ಹಿರಿಯ ಸದಸ್ಯ ಭುಜಂಗ್ ಬೋಳರ್ ತುಳು ಕೇಸರಿ ಆಯ್ದು ಬೇರೆ ಕ್ಯಾನ್ ತುಳುನಾಡು ಕುಮಾರ ಆಯ್ತು ಒಟ್ಟಿಗೆ ನಾರಾಯಣ್ ಬೋಳರ್ ಬಂದಿತ್ತೇರು ಆರ್ಲ ಆಪೊರ್ತು ಒಂಜಿ ಬೆಸ್ಟ್ ರಸ್ಲರ್ ಅದು ಭಾಗವಹಿಸೋದು ಬೆಸ್ಟ್ ರಸ್ಲರ್ ಒಂಜಿ ಪುದಾರಿಗೆ ಎಂದೇರು ಅಂಚೆನೆ ಮುಂದುವರಿದಿತ್ತೆ ಇತ್ತೆ ಜವನೇರುಲ್ಲೇರು ಅಂಚೆನೆ ಬೊಕ್ಕ ಐದು ವರ್ಷ ಸ್ಟೇಟ್ ಲೆವೆಲ್ ಕುಸ್ತಿ ಆಂಡ್ ಸ್ವಲ್ಪ ಪೊಲೀಸ್ ಮೈದಾಂಡ್ ಐಟ್ ಒಂಜಿ 56 kg ಒಂಜಿ ಭಾಗವಹಿಸೋದು ಪ್ಲೇಸ್ ಹೆಚ್ಚ ಬೈ ದಯಪಣ್ಣಗಳಂತೆ ಎಡ್ಡೆ ಕುಸ್ತಿದ ಸ್ಪರ್ಧಿನಾಗ ಬೆತ್ತಿತ್ತೇರು ಅಂಚೆ ಅದೊಂದು ಭಾಗವಹಿಸಿದ ಒಂಜಿ ಅನುಭವ ಉಂಟಾಯಿತು ಅಂಚೆನೆ ಇತ್ತೆ ಈ ಶಾಲೆ ಒಂದು ಸಂತೋಷ್ ಶೆಟ್ಟಿ ಬೋಳಾರ್ ಅವರ ಅಧ್ಯಕ್ಷರಾದುಲ್ಲೇರು ಅಂಚೆನೆ ಕೂಡ ಹಿರಿಯ ಸದಸ್ಯ ಇನ್ನು ತಾರನಾಥ್ ಶೆಟ್ಟಿ ಉಳ್ಳೇರು ನಾರಾಯಣ್ ಬೋಳರ್ ಉಳ್ಳೇರು ಅಂಚೆನೆ ವೇಣುಗೋಪಾಲ್ ಪುತ್ರನ್ ಅವರೆಲ್ಲ ಈ ಶಾಲೆಗೆ ಬತ್ತಿಜಿಂದ ಶಾಲೆದ ದಾದಾನ ಕಾರ್ಯಕ್ರಮ ಇತ್ತಲ್ಲ ಅಕ್ಕಳು ಸಕ್ರಿಯವಾದ ಭಾಗವಹಿಸೋದು ಅಕ್ಕಳ ಒಂಜಿ ದಾದಾನ ಧನ ಸಹಾಯಕ ಹೊರದು ಈ ಶಾಲೆನೇ ಇಂಚಿನ ಗುಂಪು ಒಂದೊಂದು. ಇನ್ನು ತರಬೇತಿ ನೀಡುತ್ತಿರುವ ಯಾದವ ಸುವರ್ಣ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಪಟು. ಪವರ್ ಲಿಫ್ಟಿಂಗ್ನಲ್ಲಿ ಜೂನಿಯರ್ ಸೀನಿಯರ್ ವಿಭಾಗದ ಚಾಂಪಿಯನ್. ಸುಮಾರು 10 ರಾಜ್ಯಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ರಾಷ್ಟ್ರಮಟ್ಟದಲ್ಲೂ 10 ಚಿನ್ನದ ಪದಕಗಳನ್ನು ಗಳಿಸಿಕೊಂಡಿದ್ದಾರೆ. ಜಾರ್ಖಂಡ್ನಲ್ಲಿ ನಡೆದ ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ನಲ್ಲಿ 3 ಚಿನ್ನದ ಪದಕಗಳನ್ನು ಗಳಿಸಿದ್ರು. ಅಂತೆಯೇ ಹಾಂಗ್ಕಾಂಗ್ನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ನಲ್ಲಿ 3 ಬೆಳ್ಳಿಯ ಪದಕಗಳನ್ನು ಗಳಿಸಿಕೊಂಡಿದ್ದಾರೆ. ಈಗ ಸಬ್ ಜೂನಿಯರ್ ಜೂನಿಯರ್ ವಿಭಾಗಕ್ಕೆ ಮಕ್ಕಳನ್ನ ತಯಾರಿ ಮಾಡುತ್ತಿದ್ದಾರೆ. ನಾನು ಪವರ್ ಲಿಫ್ಟಿಂಗ್ ಜೂನಿಯರ್ ಸೀನಿಯರ್ ಚಾಂಪಿಯನ್ ಆತ ಒಂದು ಟೈಮ್ಡು ಐದು ಬೊಕ್ಕ ಗೊಬ್ಬನ ಬುಡ್ದು ಬೊಕ್ಕ ಸ್ಟಾರ್ಟ್ ಮಾಡ್ತೆ ಮಾಸ್ಟರ್ ಪವರ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡ್ತೆ ಐಟ್ ಮಾತಾ ಸ್ಟೇಟ್ ಪವರ್ ಲಿಫ್ಟಿಂಗ್ಲ ಗೋಲ್ಡ್ ಮೆಡಲ್ ಹಾಕೋದು ಅಂಚಿನ ಸಾಧಾರಣ ಒಂದು 10 ಸ್ಟೇಟ್ಡು ಒಂದಾತ ಗೋಲ್ಡ್ ಮೆಡಲ್ ಹಾಕಿದೆ ಅಂಚಿನ 10 ರಾಷ್ಟ್ರ ಮಟ್ಟಡು ಗೋಲ್ಡ್ ಹಾಕಿದೆ ಬೊಕ್ಕ ಜಾರ್ಖಂಡ್ನ ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಂಗ್ 3 ಗೋಲ್ಡ್ ಮೆಡಲ್ ಹಾಕಿದೆ ಅಂಚನೆ ಹಾಂಗ್ಕಾಂಗ್ನ ಏಷ್ಯನ್ ಪವರ್ ಲಿಫ್ಟಿಂಗ್ 3 ಬುಳ್ಳಿದ ಪದಕನ ಹಾಕಿದೆ ಅಂಚ ಈತ ಖರ್ಚು ಆಡ ಎಂಕ್ ಏಷ್ಯನ್ಗೆ ಮತ್ತು ಪೋರೆ ಊರ್ದಕ್ಕೂಲೆ ಕೊಡ್ತೀನಿ ಸರ್ಕಾರ ಎಂಕ್ ದಾಲ ಸಹಾಯ ಮಲ್ತಿಜ್ಜಿ ಅಂಚಾನು ಯಾನು ಮಾತಾ ಇಂಟರ್ನ್ಯಾಷನಲ್ ಏಷ್ಯಾಡ್ ಮತ್ತು ಚಾಂಪಿಯನ್ ಆಗಿ ಬಕ್ಕ ಇತ್ತ ವೀರಮಾರುತಿ ವ್ಯಾಯಾಮ ಶಾಲೆಡು ಲೇಡೀಸ್ ಬಕ್ಕ ಜೆಂಟ್ಸ್ ಅಕ್ಲೆಗ್ ಪವರ್ ಲಿಫ್ಟಿಂಗ್ ಕಲ್ಪೊಂದಿಲ್ಲ ತರಬೇತಿ ಕೊರೊಂದಿಲ್ಲ ನಾನು ಐಟು ಅಕುಲು ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟಡು ಮತ್ತು ಉಲ್ಲೇರಕುಲ್ಲ ಎಂಗ್ಲ ವೀರಮಾರುತಿ ವ್ಯಾಯಾಮ ಶಾಲೆಡೆ ಅಂಚ ನನ್ನ ಬರಪಿನ ಕಾಂಪಿಟೇಷನ್ಗೆ ರೆಡಿಯಾದೆ ಉಲ್ಲ. ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯು ಇಂದು ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳಾ ವಿಭಾಗದಲ್ಲಿ ಕೂಡ ಅನೇಕ ಪ್ರತಿಭೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದೆ. ಇಲ್ಲಿನ ವಿದ್ಯಾರ್ಥಿನಿ ದೀಪ್ತಿಕಾ ಜೆ ಪುತ್ರನ್ ಪವರ್ ಲಿಫ್ಟಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಕ್ರೀಡಾ ಭಾರತಿ ಮಂಗಳೂರು ವತಿಯಿಂದ 2018 ಡಿಸೆಂಬರ್ 8ರಿಂದ 1ರವರೆಗೆ ಮಂಗಳೂರಿನ ಬೊಕ್ಕಪಟ್ಟಣದಲ್ಲಿ ನಡೆದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ, 2019 ಜನವರಿ 5 ಮತ್ತು 6ರಂದು ಮಾಣಿಯ ಬಾಲವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ನಡೆದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್, ಪಾಂಡಿಚೇರಿಯ ಉಪ್ಪಳಂ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ 2019 ಜನವರಿ 18ರಿಂದ 20ರವರೆಗೆ ನಡೆದ ಸಬ್ ಜೂನಿಯರ್ ಅಂಡ್ ಜೂನಿಯರ್ ನ್ಯಾಷನಲ್ ಲೆವೆಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ
ಪದಕ, 2019 ಮೇ 10ರಿಂದ 12ರವರೆಗೆ ಕುಂದಾಪುರದ ಜೂನಿಯರ್ ಕಾಲೇಜಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ, 2019 ಮೇ 27ರಿಂದ 31ರವರೆಗೆ ತಮಿಳುನಾಡಿನ ಗುಡಿಯತ್ತಂನಲ್ಲಿ ನಡೆದ ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ, 2019 ಸೆಪ್ಟೆಂಬರ್ 26ರಿಂದ 30ರವರೆಗೆ ಕೇರಳದ ಇಡುಕಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ವಿಮೆನ್ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 6ನೇ ಸ್ಥಾನ, 2019 ನವೆಂಬರ್ 8ರಿಂದ 9ರವರೆಗೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಹಾಲ್ನಲ್ಲಿ ನಡೆದ ರಾಜ್ಯಮಟ್ಟದ ಸಬ್ ಜೂನಿಯರ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಮತ್ತು 2019 ನವೆಂಬರ್ 23ರಿಂದ 27ರವರೆಗೆ ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ವಿಮೆನ್ಸ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿಕೊಂಡಿದ್ದಾರೆ. ಮತ್ತೋರ್ವ ಪ್ರತಿಭೆ ರಾಶಿಲ್ ಅವರು ಕುದ್ರೋಳಿಯಲ್ಲಿ ನಡೆದ ರಾಜ್ಯಮಟ್ಟದ ಸಬ್ ಜೂನಿಯರ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ, ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ರಾ ಬೆಂಚ್ ಪ್ರೆಸ್ನಲ್ಲಿ ಕಂಚು ಮತ್ತು ಕ್ಲಾಸಿಕಲ್ ಬೆಂಚ್ ಪ್ರೆಸ್ನಲ್ಲಿ ಬೆಳ್ಳಿಯ ಪದಕವನ್ನು ಗಳಿಸಿದ್ದಾರೆ. ನಾನು ವೀರಮಾರುತಿ ವ್ಯಾಯಾಮ ಶಾಲೆಡ್ ಪ್ರಾಕ್ಟೀಸ್ ಮಾಡ್ತಂದುಲ್ಲೆ ಪವರ್ ಲಿಫ್ಟಿಂಗ್ ಎನ್ನೊಟ್ಟಿಗೆ ಎನ್ನ ಫ್ರೆಂಡ್ಸ್ನ ಪ್ರಾಕ್ಟೀಸ್ ಮಾಡ್ತಂದುಲ್ಲೇರು ಎಂಕಲ್ಲ ಮಾಸ್ಟರ್ ಯಾದವ್ ಸರ್ನ ಪಂಡದು ನಮ್ಮ ದಿನಾಲ ಡೈಲಿ ನಮ್ಮ 3 to 4 hours ದಿನಾಲ ಗೊಬ್ಬೊಂದೊಬ್ಬ ನಮಗೆ ದಿನಾಲ ಪ್ರಾಕ್ಟೀಸ್ ಮನ್ಪಾವೇರು ಯಾ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಬೊಕ ಮೇರ್ಲ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಅನ್ನ ಪುದರ್ ರಿಷಲ್ ಪಂಡದು ಬೊಕ ಮೇರ್ ಸ್ಟೇಟ್ ಲೆವೆಲ್ ಬ್ರಾನ್ಸ್ ಮೆಡಲಿಸ್ಟ್ ಯಾ ಮೇರ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಬೊಕ್ಕ ನಮ್ಮ ಒಟ್ಟಿಗೆ ಪ್ರಾಕ್ಟೀಸ್ ಮನ್ಪುನು ಆ್ಯಂಡ್ ಯಾನ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆತೆ ಬೊಕ್ಕ ನಮ್ಮನ್ನು ಇತ್ತೆ ಮಾತ ಸ್ಪೋರ್ಟ್ಸ್ ಬೊಕ್ಕ ಗೌರ್ಮೆಂಟ್ ನಮ್ಮನ್ನು ಆತ ರೆಕಗ್ನೈಸ್ ಮಂತೊಂದಿಜ್ಜಿ ಆ್ಯಸ್ ಪೊನ್ನುಲಾದ ನಮ್ಮ ಮಸ್ತ್ ಬಂಗ ಬರೋದಿಲ್ಲ ನನ್ನ ಮಿತ್ತು ಪೋಡಂದು ಮಸ್ತ್ ಬಂಗ ಬರೋದಿಲ್ಲ ಬೊಕ್ಕ ನಮ್ಮೊಂಜಿ ರಿಕ್ವೆಸ್ಟ್ ಆದ ಪಂಡ ನಮ್ಮನ್ನು ಮಾತೆಲ್ಲ ರೆಕಗ್ನೈಸ್ ಮನ್ಪೊಡು ನಮಗೆ ಸಪೋರ್ಟ್ ಮನ್ಪೊಡು ನಮಗೇನು ನಮ್ಮ ಇತ್ತೆ ವ್ಯಾಯಾಮ ಶಾಲೆಗೆ ಗೊಬ್ಬೊಂದಲ್ಲ ನಮ್ಮ ಶಾಲೆಡ್ ಆವಡ್ ಆತ ನಮ್ಮ ಫ್ಯಾಮಿಲಿ ಆವಡ್ ನಮಗೆ ಮಾತೆಲ್ಲ ಸಪೋರ್ಟ್ ಮಾಡ್ತಂದಿಲ್ಲೇರು ಅಂಚಾದ ನಮ್ಮ ಬೇತೆ ಸ್ಪೋರ್ಟ್ಸ್ ಕ್ಲಬ್ ಆತು ಬೇತೆ ಗೌರ್ಮೆಂಟ್ದಕ್ಕೂ ನಮಗೆ ಸಪೋರ್ಟ್ ಮಾಡ್ಕೊಡೋದು ನಮಗೇನು ನಮ್ಮ ಇತ್ತೆ ನ್ಯಾಷನಲ್ಸ್ ಆತು ಇಂಚ ಇಂಟರ್ನ್ಯಾಷನಲ್ ಪೋಪುನ ಅಂಡಲ್ಲ ನಮ್ಮ ಖರ್ಚುಡೆ ಪೋಂದುಲ್ಲ ಅಂತಂದೆ ನಮಗೆ ದಾಲ ಸಪೋರ್ಟ್ ತಿಕ್ಕೊಂಡಿಜ್ಜಿ ನಮ್ಮ ಈ ಶಾಲೆಡ್ ಮಸ್ತ್ ಜನ ಉಲ್ಲ ಪಂಡ ನಮ್ಮ ಪೊನ್ನುಲಾದ ಇಂದು ಎಲ್ಲೇ ಗ್ರಾಮ ಅಂಚ ನಮ್ಮ ಮಸ್ತ್ ಈತ ಪೊನ್ನುಲ್ ಬರೋಂದುಲ್ಲೇರು ಅಂಚನೆ ಈತ ನಮ್ಮ ಪಿದೈ ಮ್ಯಾಂಗ್ಳೂರ್ ಅತ್ತು ಬೇತೆ ಡಿಸ್ಟ್ರಿಕ್ಟ್ ಪೋನ ಮಸ್ತ್ ಪೊನ್ನುಲ್ಲೇರು ಮಸ್ತ್ ಜನಕ್ಕೆ ಸ್ಪೋರ್ಟ್ಸ್ದ ಇಂಟ್ರೆಸ್ಟ್ ಉಪ್ಪು ನಾನು ಅಕ್ಲು ಪಿದೈ ಬರ ರೆಡಿ ಉಪ್ಪುಜೇರು ದಾಯಪಂಡ ಅಕ್ಲಿಗೆ ಸಪೋರ್ಟ್ ಇಜ್ಜಿ ದಾಲ ಇಜ್ಜಿ ಸೊ ನಮ್ಮ ನಿಕ್ಕಲ್ಡಕ್ಕೇನು ಮಾತೆಲ್ಲ ಪೊನ್ನುಲೆಗ್ಲ ಸಪೋರ್ಟ್ ಮನ್ಪೊಡೋದು ನಮಗೇನೊಂದುಲ್ಲ ಮಸ್ತ್ ಇತ್ತೆ ನಮ್ಮ ಶಾಲೆಡ ಮಾತೆಲ್ಲ ನಮಗೆ ಎನ್ಕರೇಜ್ ಮನ್ಪುಲೆ ನಿಕ್ಲೆಗ ಆಪುನು ಅಂಚನೆ ಮಸ್ತ್ ಪೊನ್ನುಲೇರು ಮಸ್ತ್ ಜನ ಉಲಾಯ್ಡ್ಕೊಲ್ವೇರು ಅಕ್ಲಿಗೆ ಸ್ಪೋರ್ಟ್ಸ್ದ ಮಸ್ತ್ ಇಂಟ್ರೆಸ್ಟ್ ಉಪ್ಪು ನಂಡ ಬೇತೆಕುಲ್ ಪನ್ಪೇರು ಇಜ್ಜಿ ಅವು ಆಪುಜಿ ಪೊನ್ನುಲೆಗ್ ಪನ್ಪುನ ಅತ್ತವು ಮಾತ ಬಟ್ ಅತ್ತು ಎಂಕಲಿತ್ತೆ ತೂಲೆ ನಮ್ಮ ಏತು ಮಿತ್ತು ಬಾಯ್ದ ಸೊ ಬೇತಕ್ಲಿಗ್ಲ ಸಪೋರ್ಟ್ ಮನ್ಪೆ ನಮಕ್ಲ ಸಪೋರ್ಟ್ ಮನ್ಪ್ಲೆ ನಮಗೇನು. ಇಂದಿನ ಯುವ ಜನತೆ ಮಾದಕ ದ್ರವ್ಯಗಳ ವ್ಯಸನದ ದಾಸರಾಗ್ತಿದ್ದಾರೆ. ಬೀಡಿ, ಸಿಗರೇಟು, ಗಾಂಜಾ, ಡ್ರಗ್ಸ್ಗಳ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಆದ್ರೆ ವ್ಯಾಯಾಮ ಅಭ್ಯಾಸವನ್ನ ಮಾಡುತ್ತಿರುವ ಯಾರು ಕೂಡ ಇಂತಹ ದುಶ್ಚಟಗಳಿಗೆ ದಾಸರಾಗಿಲ್ಲ. ಆದರೆ ದುರಂತವೆಂದ್ರೆ ಕ್ರೀಡೆಗೆ ಇಂದು ಸಿಗುತ್ತಿರುವ ಪ್ರೋತ್ಸಾಹ ತುಂಬಾ ಕಡಿಮೆ. ಸರ್ಕಾರವು ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುತ್ತಿಲ್ಲ. ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವುದಿದ್ರೆ ಎಲ್ಲವನ್ನ ಸ್ವಂತ ಖರ್ಚಿನಿಂದಲೇ ಭರಿಸುವ ಪರಿಸ್ಥಿತಿ ಇದೆ. ಈಗ ಈ ಬೋಳಾರ ಎನ್ನುವ ಪುಟ್ಟ ಗ್ರಾಮದಲ್ಲೇ ಅನೇಕ ಪ್ರತಿಭೆಗಳಿದ್ದಾರೆ. ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಹೊಂದಿರುವ ಅನೇಕ ಮಂದಿ ಇದ್ದಾರೆ. ಅವರೆಲ್ಲರಿಗೂ ಪ್ರೋತ್ಸಾಹ ಸಿಕ್ಕರೆ ಇವರು ಕೂಡ ಬೆಳೆಯಲು ಸಾಧ್ಯವಿದೆ. ಈ ಮೂಲಕ ಕರಾವಳಿಯ ಮತ್ತಷ್ಟು ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಸಾಧನೆಯನ್ನ ಮಾಡಲು ಸಾಧ್ಯವಿದೆ. ಇದು ಕಳೆದ 7 ದಶಕಗಳಿಂದ ಕರಾವಳಿಯಲ್ಲಿ ಸಕ್ರಿಯವಾಗಿ ಸಾಧಕ ಪಟುಗಳನ್ನು ರೂಪಿಸ್ತಾ ಬಂದಿರುವ ಮಂಗಳೂರು ಬೋಳಾರದ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಬಗೆಗಿನ ಮಾಹಿತಿಗಳು. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಗಳನ್ನು ರೂಪಿಸಿ ಬೆಳೆಸಿರುವಂತಹ ಈ ವ್ಯಾಯಾಮ ಶಾಲೆಯ ಮೂಲಕ ಮತ್ತಷ್ಟು ಕ್ರೀಡಾ ಸಾಧಕರು ಹೊರಹೊಮ್ಮಲಿ ಅಂತ ಆಶಿಸ್ತಾ
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿ, ಮಾಹಿತಿ, ಮನೋರಂಜನೆಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.